ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಇನ್ಫಾರ್ಮೇಷನ್ ಹೇಳುವ ಅಂತ ಆಯಿತು, ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಿದ್ದೇನೆ. ಏನಪ್ಪ ಅಂತ ಹೇಳಿದರೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಕಲರ್ಸ್ ಕನ್ನಡದಲ್ಲಿ ಆ್ಯಂಕರ್ ಹಂಟ್ ಅಂತ ನಡೀತಾ ಉಂಟು. ಅಂದರೆ ಆ್ಯಂಕರ್ ಇದು ಆಡಿಷನ್ ನಡೀತಾ ಉಂಟು. ಸೊ ಇದರ ಬಗ್ಗೆ ಹೇಗೆ ಅಪ್ಲೈ ಮಾಡೋದು, ಹೇಗೆ ವಿಡಿಯೋ ಮಾಡಿದರೆ ಒಳ್ಳೆಯದು, ಸೊ ಇದರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ತುಂಬ ಜನರಿಗೆ ಗೊತ್ತಿರ್ಬೋದು, ಕಲರ್ಸ್ ಕನ್ನಡ ಪೇಜನ್ನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಅಲ್ಲಿ ಆ್ಯಂಕರ್ಸ್ ಹಂಟ್ ಅನ್ನುವಂಥ ಕೆಲವೊಂದು ಪ್ರೋಮೋಗಳು, ಕೆಲವೊಂದು ಪೋಸ್ಟ್ಗಳನ್ನು ಹಾಕಿದ್ದಾರೆ. ಸೊ ಆ್ಯಂಕರ್ಸ್ಗಳು ಬೇಕಾಗಿದ್ರಂತೆ ಕಲರ್ಸ್ ಕನ್ನಡಕ್ಕೆ, ಹಾಗಾಗಿ ಅಲ್ಲಿ ಆಡಿಷನ್ ಕರೆದಿದ್ದಾರೆ. ಆಡಿಷನ್ನ ನಾವು ಅಲ್ಲಿ ಹೋಗಬೇಕು ಅಂತ ಇಲ್ಲ, ಫಸ್ಟಿಗೆ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹೇಗೆ ವಿಡಿಯೋ ಮಾಡೋದು ಮತ್ತು ಹೇಗೆ ಅಪ್ಲೋಡ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ. ಸೊ ಇಲ್ಲಿ ಸೈಡಲ್ಲಿ ಒಂದು ಪೋಸ್ಟರ್ ಹಾಕಿದ್ದೇನೆ ನೋಡಿ ನಾನು. ಸೊ ಇದರಲ್ಲಿ ಹಾಕಿದ್ದಾರೆ ಹೇಗೆ ಏನು ಎತ್ತ ಅಂತ. ಫಸ್ಟಿಗೆ ನಮ್ಮ ಪರಿಚಯದ ವಿಡಿಯೋ, ಅಂದರೆ ನನ್ನ ಹೆಸರು ಕವಿತಾ ಮಾಡಿ, ನಾನು ಇಂಥ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಏನು ವರ್ಕ್ ಮಾಡ್ತಾ ಇದ್ದೇನೆ, ಪ್ಲಸ್ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದಿರು ಅಂತ ಹೇಳೋದು, ನಮ್ಮ ಬಗ್ಗೆ ಅಂತ ಹೇಳಿದರೆ, ಪ್ಲಸ್ ಏನಕ್ಕೆ ಆ್ಯಂಕರ್ ಆಗಬೇಕು ಅಂತ. ಈಗ ನನಗೆ ಏನಕ್ಕೆ ಆ್ಯಂಕರ್ ಆಗಿದೆ, ನನ್ನ ಮೊದಲಿಂದ ಕೂಡ ಅದೊಂದು ಡ್ರೀಮ್ ಆಗಿತ್ತು, ಮತ್ತು ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಾನು ಆ್ಯಂಕರ್ ಆಗಿರೋದು. ಸೊ ಇದನ್ನು ನೀವು ನಿಮಗೆ ನಿಮ್ಮ ಒಪಿನಿಯನ್ ಏನು, ನೀವು ಆ್ಯಂಕರ್ ಯಾಕೆ ಆಗಬೇಕು, ಸೊ ಅದನ್ನು ಹೇಳಬೇಕಾಗತ್ತೆ. ಆನಂತರ ಆ ಒಂದು ವಿಡಿಯೋ ಮಾಡಿ, ಸೊ ಆ ವಿಡಿಯೋ ನಿಮಗೆ 50 MB ಒಳಗೆ ಇರಬೇಕು, 50 MB ಒಳಗಿರಬೇಕು, ಪ್ಲಸ್ 2 ನಿಮಿಷದ ಒಳಗೆ ಇರಬೇಕು ಆ ಒಂದು ವಿಡಿಯೋ. ಓಕೆ, ಸೊ ಇಷ್ಟು ರೂಲ್ಸ್ ಇದೆ ಅವರದ್ದು. ಮತ್ತು ಯಾವುದೇ ರೀತಿಯಲ್ಲೂ ಎಡಿಟ್ ಮಾಡಿರಬಾರ್ದು, ಆ ಒಂದು ವಿಡಿಯೋವನ್ನು ಯಾವುದೇ ರೀತಿಯಲ್ಲೂ ಎಡಿಟ್ ಮಾಡಿರಬಾರ್ದು. ಆ್ಯಂಡ್ ಬೇರೆ ಅಂತ ಹೇಳಿದ್ದಾರೆ, ಮತ್ತು ರೀಲ್ಸ್ ವಿಡಿಯೋ ಥರ ಇರಬೇಕಂತೆ. ಅಂದರೆ ಏನು ಲ್ಯಾಂಡ್ಸ್ಕೇಪ್ ಅಲ್ಲ, ಮೊಬೈಲನ್ನು ಉದ್ದ ಹಿಡ್ಕೊಂಡು ಅದರಲ್ಲಿ ಏನು ರೇಟಿಯೋ ಅಂದರೆ ಅದರ ಸೈಜ್ ರೀಲ್ಸ್ ಸೈಜಲ್ಲಿ ಇರಬೇಕಂತೆ. ಸೊ ಇಷ್ಟನ್ನು ಹೇಳಿದ್ದಾರೆ ಅವರು ರೂಲ್ಸ್ ಆಗಿ. ಅದು ನಿಮಗೆ ಪೋಸ್ಟಲ್ಲಿ ಹಾಕಿದ್ದೇನಲ್ವ, ಅದು ನಿಮಗೆ ಗೊತ್ತಾಗ್ಬೋದು ಏನು ಅಂತ ಅಂತ. ಆನಂತರ ನೀವು ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳಿದರೆ, ನಾನು ನಿಮಗೆ ಅದರ ಒಂದು ಸ್ಕ್ರೀನ್ ರೆಕಾರ್ಡನ್ನು ಹಾಕ್ತೇನೆ. ಸೊ ಅದನ್ನು ನೋಡ್ಕೊಂಡು ಬನ್ನಿ ಫಸ್ಟಲ್ಲಿ. ಫಸ್ಟಿಗೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಜಿಯೋ ಸಿನಿಮಾ ಅನ್ನುವಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಡೌನ್ಲೋಡ್ ಆದ ನಂತರ ಅದನ್ನು ಆ್ಯಪನ್ನು ಓಪನ್ ಮಾಡಿದಾಗ ಸೊ ಅಲ್ಲೊಂದು ಇಂಟರ್ಫೇಸ್ ಬರುತ್ತೆ. ನೆಟ್ವರ್ಕ್ ಇಶ್ಯೂ ಇದೆ, ಹಾಗಾಗಿ ಸ್ವಲ್ಪ ಸ್ಲೋಲಿ ಓಪನ್ ಆಗ್ತಾ ಇದೆ ಆ್ಯಪ್. ಸೊ ಅಲ್ಲಿ ಒಂದು ಈ ಥರ ಇಂಟರ್ಫೇಸ್ ಬಂದಾಗ ಸ್ವಲ್ಪ ಕೆಳಗೆ ನೋಡಿದಾಗ ಅಲ್ಲಿ ನಿಮಗೆ ಕಲರ್ಸ್ ಕನ್ನಡ ಅನ್ನುವಂಥದ್ದು ಸಿಗುತ್ತೆ. ಸೊ ಕಲರ್ಸ್ ಕನ್ನಡಕ್ಕೆ ಕ್ಲಿಕ್ ಕೊಡಬೇಕಾಗತ್ತೆ. ಕಲರ್ಸ್ ಕನ್ನಡಕ್ಕೆ ಕ್ಲಿಕ್ ಕೊಟ್ಟಾಗ ಇನ್ನೊಂದು ಥರದ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ. ಅಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆ್ಯಂಕರ್ ಆಗುವ ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ, ಅಪ್ಲೋಡ್ ಆಡಿಷನ್ ನಾವು ಅಂತ ಉಂಟಲ್ವಾ, ಸೊ ಅಲ್ಲಿಗೆ ಕ್ಲಿಕ್ ಕೊಡಿ. ಸೊ ಅಲ್ಲಿ ಕ್ಲಿಕ್ ಕೊಟ್ಟಾಗ ನಿಮಗೆ ಅಪ್ಲಿಕೇಶನ್ ಎಲ್ಲ ಬರುತ್ತೆ. ಅಲ್ಲಿ ಸ್ಟಾರ್ಟ್ ನಾವು ಅಂತ ಕೊಟ್ಟಾಗ ನಿಮಗೆ ಅಪ್ಲಿಕೇಶನ್ ಬರುತ್ತೆ. ನೆಟ್ವರ್ಕ್ ಇಶ್ಯೂ ಇದೆ ಅಲ್ವಾ, ಹಾಗೆ ಇನ್ನೊಂದು ಥರದ ಇಂಟರ್ಫೇಸ್ ಬರುತ್ತೆ ಇವಾಗ. ಇಲ್ಲಿ ನೋಡಿ, ಸಬ್ಮಿಟ್ ಯುವರ್ ಎಂಟ್ರಿ ಅಂತ ಉಂಟಲ್ವಾ, ಸೊ ಅದಕ್ಕೆ ಕ್ಲಿಕ್ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಕ್ಲಿಕ್ ಕೊಟ್ಟಾಗ ಅಲ್ಲಿ ನೇಮ್, ಫೋನ್ ನಂಬರ್ ಮತ್ತು ಏಜ್, ಪ್ಲೇಸನ್ನು ಹಾಕಿ ನೆಕ್ಸ್ಟ್ ಅಂತ ಕೊಟ್ಟಾಗ ಅಲ್ಲಿ ನಿಮಗೆ ಅಪ್ಲೋಡ್ ವಿಡಿಯೋ ಅಂತ ಆಪ್ಷನ್ ಬರುತ್ತೆ ನೆಕ್ಸ್ಟಿಗೆ. ಸೊ ಅಲ್ಲಿ ಅಪ್ಲೋಡ್ ಮಾಡಿದರೆ ಆಯಿತು. ಸೊ ನೆಕ್ಸ್ಟ್ ನಿಮ್ಮ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಅದು ನಿಮಗೆ 50 MB ಒಳಗೆ ಇರಬೇಕಾಗತ್ತೆ. ಎಸ್, ನೋಡಿದ್ರಲ್ವಾ. ಸೊ ಇದು ಹೇಗೆ ನೀವು ಆ್ಯಂಕರ್ ಆಡಿಷನ್ಗೆ ಕೊಡೋದು ಅಂತ. ಸೊ ಆಲ್ಮೋಸ್ಟ್ ಸೆಲೆಕ್ಟ್ ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ, ಯಾಕಂತ ಹೇಳಿದರೆ ಅವರಿಗೆ ಆ್ಯಂಕರ್ಸ್ಗಳು ಬೇಕಾಗಿದ್ದಾರೆ. ಹಾಗಾಗಿ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾರೆ. ಅದರಲ್ಲಿ ಬೆಟರನ್ನು ಚೂಸ್ ಮಾಡಿಕೊಂಡು ಅವರು ಚೂಸ್ ಮಾಡ್ಕೊಳ್ತಾರೆ. ಹೇಳಲಿಕ್ಕಾಗೋದಿಲ್ಲ ಅದೃಷ್ಟ ಯಾರ ಪರ ಆಗಿರ್ತದೆ ಅಂತ. ಆ್ಯಕ್ಚುಲಿ ನಾನು ಕೂಡ ಅದಕ್ಕೆ ವಿಡಿಯೋ ಹಾಕಿದ್ದೇನೆ, ಬಟ್ ನನಗೆ ಹೋಗ್ಲಿಕ್ಕೆ ಆಗ್ತದಿಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಸೆಲೆಕ್ಟ್ ಆಗಲಿಕ್ಕಿಲ್ಲ, ಆದರೆ ಒಂದು ಹೋಗ್ಲಿಕ್ಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಮಗು ಬೇರೆ ಸಣ್ಣದಲ್ವಾ, ಬ್ಯಾಂಗ್ಳೂರಿಗೆಲ್ಲ ಯಾರು ಹೋಗೋದು. ಸೊ ಹಾಗಾಗಿ ಇದರ ಬಗ್ಗೆ ಬೇರೆಯವರಿಗೆ ತಿಳಿಸಿಕೊಡುವ ಅಂತ ಇವತ್ತಿನ ವಿಡಿಯೋ ಮಾಡಿದೆ ಅಷ್ಟೇ. ತುಂಬ ಜನರಿಗೆ ಕನಸಿರುತ್ತೆ, ನಾನು ಆ್ಯಂಕರ್ ಆಗಬೇಕು, ಟಿ ವಿಲಿ ಬರಬೇಕು, ಹಾಗೆ ಹೀಗೆ ಅಂತ. ಸೊ ಅಂಥವರಿಗೆ ಇದನ್ನು ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಸೊ ನಿಮಗೆ ಕೂಡ ಯೂಸ್ಫುಲ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಥರ ಏನಾದರೂ ವಿಷಯಗಳಿದ್ದರೆ ವಿಡಿಯೋ ಮಾಡ್ತಾ ಇರ್ತೇನೆ. ಸೊ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.